ಕರಾವಳಿಯ ಹೆಮ್ಮೆಯ ತುಳುನಾಡಿನ ಮಣ್ಣಿನ ಶಕ್ತಿ ಜಾನಪದ ಕ್ರೀಡೆ ಕಂಬಳ ಇದೀಗ ರಾಜ್ಯದ ಗಮನ ಸೆಳೆದಿದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತ ಪರ ವಿರೋಧ ಚರ್ಚೆಗಳು ಜೋರಾಗಿರುವ ನಡುವೆಯೇ ಉಡುಪಿ ಜಿಲ್ಲೆಯ ಯುವಕರ ತಂಡ ಭಾಗವಹಿಸಲು ಸಂಪೂರ್ಣ ಸಿದ್ಧತೆ ನಡೆಸಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಂಬಳ ಕರಾವಳಿಯ ಸಂಸ್ಕೃತಿ, ಸಂಪ್ರದಾಯ ಮತ್ತು ರೈತ ಬದುಕಿನ ಪ್ರತೀಕ. ವರ್ಷದಿಂದ ವರ್ಷಕ್ಕೆ ತನ್ನ ವೈಭವವನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಈ ಜಾನಪದ ಕ್ರೀಡೆ ಇದೀಗ ರಾಜ್ಯ ಮಟ್ಟದಲ್ಲೂ ಹೊಸ ಚರ್ಚೆಗೆ ಕಾರಣವಾಗಿದೆ. ಮೈಸೂರಿನ ದಸರಾ ಉತ್ಸವದಲ್ಲಿ ಈ ಬಾರಿ ಕರಾವಳಿ ಕ್ರೀಡೆಯನ್ನು ಪರಿಚಯಿಸಲು ಸಿದ್ಧತೆ ನಡೆಸಿರುವಂತೆಯೇ ಪರವಿರೋಧ ಚರ್ಚೆಗಳು ಜೋರಾಗಿವೆ. ಈ ನಡುವೆ ಉಡುಪಿ ಜಿಲ್ಲೆಯ ಮುದರಂಗಡಿ ಪಡುಸಾಂತೂರಿನ ರಾಮಪೂಜಾರಿ ಕಲ್ಯಾಣ ನಿವಾಸ 2 ಜೊತೆ ಕಂಬಳ ಕೋಣಗಳನ್ನು ಮೈಸೂರು ದಸರಾ ಕಂಬಳದ ಓಟಕ್ಕೆ ವಿಶೇಷವಾಗಿ ಸಿದ್ಧಗೊಳಿಸಲಾಗುತ್ತಿದೆ. ಪ್ರತಿದಿನ ತರಬೇತಿ, ಪೌಷ್ಟಿಕ ಆಹಾರ ಮತ್ತು ಆರೈಕೆಯ ಮೂಲಕ ಕೋಣಗಳನ್ನು ಕಂಬಳ ಗದ್ದೆಗೆ ಸಜ್ಜುಗೊಳಿಸಲಾಗುತ್ತಿದೆ. ಪಡುಸಾಂತೂರು ಕಲ್ಯಾಣ ನಿವಾಸ ರಾಮದೇಜಿ ಪೂಜಾರ್ಲನ್ನು ಪುದರ್ಡು ಎಂಕುಲು ಪುದೈರು ಗಿಡವನ್ನುಲ್ಲ ಬೊಕ್ಕ ಎಂಕುಲ್ನ ಕಂಬಳ ಟೀಮು ದುಂಬು ಎಲ್ಲಿ ಎತ್ತನಲ್ಲ ಇತ್ತ ಜೋಕುಲ್ನ ಒಂದು ಇಂದೆಟ್ಟು ಮಲ್ಲೆ ಆತನು ಬೊಕ್ಕ ಎಂಕುಲು ದಾಲ ಮಲ್ಲ ಇಬ್ಬ ಒಂದೆಟ್ಟು ಅತ್ತ ಎಂಕಲ್ನ ಸಾಮಾನ್ಯ ಒಂದೆಟ್ಟು ವರ್ಗೋಡು ಪೋನುಲ್ಲ ಎರ್ಲು ಅದಾಗ ಎಂಕಲ್ಲ ಅಂತ ಕಮ್ಮಿ ತಳ್ಳಿ ಇತ್ತ ಕಮ್ಮಿ ಎರ್ಲು ಎಂಕಲ್ನ ಅಂತ ಒಂದೇಟುಲ್ಲ ಟಾಪುಲ್ಲ ఒక మేడల్ ఎంకలేగు ఇతోర్తు సాధారణ మట్ట అండాల నాన్న మిత్తుగు అంతే ఈవర్ద మట్ట ఇర్లు అంతే జోరుಲ್ಲ ಮೈಸೂರುಗಳ ಪೋಪಿನಾಡೆ ಮುಟ್ಟ ಉಲ್ಲ ಎಂಕುಲು ಜವನೇರು ಇತ ಎಂಕಲ ನಮ್ಮ ಒಂದೆಟ್ಟು ಮಸ್ತ್ ಜನ ಉಲ್ಲೇರು ಇತ ಜಾಲ ಜವನೇರದ ಇಂಟ್ರೆಸ್ಟ್ ಉಲ್ಲೇರು ನಮ್ಮಲಕಲೆ ಇಂಟ್ರೆಸ್ಟ್ ಕೊರೋನುಲ್ಲ ಕಮ್ಲ ಎರು ತಾಂಕರದಾಲ ಸಾಮಾನ್ಯದ ವಿಚಾರ ಆತ್ತೆ ಎರು ತಾಂಕೊಲ್ ಪೂರ್ವ ಜನಗ ಮನಸ್ಸುಪ್ಪು ಅಣ್ಣ ಮನಸ್ಸನ್ನ ಕಷ್ಟ ಉಂಡವು ಅಂಡ್ ಎಂಕಲೆ ದೇಬಣ್ಣ ಎಂಕಲ ಜೋಕುಲ ಒಂಜಿ ಉಮೇದು ಜೋರುಂಡು ಆ ಉಮೇದುಗೋಸ್ಕರದ ಎಂಕುಲು ಒಂಚೂರು ಇಂಟ್ರೆಸ್ಟ್ ಕೊರೋನುಲ್ಲ ಕಲೆಗೆ ಆತಿ. ಮೈಸೂರಿನಲ್ಲಿ ಕಂಬಳ ನಡೆದರೆ ಖಂಡಿತ ಭಾಗವಹಿಸುತ್ತೇವೆ. ಈಗಾಗಲೇ 2 ಜೊತೆ ಕೋಣಗಳನ್ನು ಸಿದ್ಧಗೊಳಿಸಿದ್ದೇವೆ. ದೂರದ ಪ್ರಯಾಣವು ಈ ಕೋಣಗಳಿಗೆ ಹೊಸದಲ್ಲ. ಬೈಂದೂರಿನಿಂದ ಪುತ್ತೂರಿನವರೆಗೂ ವಾಹನಗಳಲ್ಲಿ ಕೊಂಡೊಯ್ಯುವ ಅನುಭವ ಇರುವುದರಿಂದ ಮೈಸೂರಿಗೆ ಸಾಗಿಸುವುದಕ್ಕೂ ಯಾವುದೇ ಆತಂಕ ಇಲ್ಲ ಎನ್ನುವುದು ಇವರ ಅಭಿಪ್ರಾಯ. ಎಂಕುಲು ಮೈಸೂರಿಗೂ ಪೋರೆಗನ್ನಾಗ ಅಪ್ಪುನ್ನ ಕೊನೋಲಿ ಉಂಡು ಅಂದಾಜುಂಡು, ಚೀಂಕ್ರನ್ನ ಕೊನಪಿನ ಅಂದಾಜುಂಡು, ಅಥವಾ ಮೋಡೆ ಅವಳು ಜಿಂಕೆ ಉಂಡು ಬೊಕ್ಕ ಬಾರ್ಗಿನ ಕೊನಪ ಬಾರ್ಗಿ ಅವು ಮತ್ತು ಒಟ್ಟು ಒಂಜಿ 5 ಜೊತೆ ಎಂಕಲ್ 2-3 ಜೊತೆ ಇರ್ಲು ಸೆಲೆಕ್ಟಿವ್ ಉಲ್ಲ ಈಗ ಅಡೆ ಪೋಪ ಪೂರ ಆದಿತ್ಯವಾರ ರಜತಾನಿ ಪೂರ ಟೀಮ್ ಎಂಕಲ್ನ ಪೂರ ಇಡಿ ಬರ್ಪೇರು ಕಂಬಳದ ಒಂದೈತ ಟೀಮ್ದಾಗ ಪೂರ ಬರ್ಪೇರು ಅಕುಲು ಎರ್ಲೆನ ಎಂಜಿನ ಬೇಲೆ ಉಂಡು ಅವು ಪೂರ ಮಲ್ಪುವೇರು ಅಕುಲು. ಕೋಣಗಳಿಗೆ ವಾಹನದಲ್ಲಿ ಹೋಗುವ ಅಭ್ಯಾಸವಿದೆ. ಮೈಸೂರಿನಲ್ಲೇ ಕಂಬಳ ನಡೆದರೂ ಯಾವುದೇ ಸಮಸ್ಯೆ ಇಲ್ಲ. ಅವಕಾಶ ಸಿಕ್ಕರೆ ಖಂಡಿತ ಭಾಗವಹಿಸುತ್ತೇವೆ. ಇನ್ನೂ ತೊಂದರೆ ಆಗುವುದಿಲ್ಲ. ಅಪ್ಪು, ಚೀಂಕ್ರ, ಬಾರ್ಗಿ, ಪುಟ್ಟೆ ಹೀಗೆ ಎಲ್ಲಾ ಕೋಣಗಳನ್ನು ಕರೆದೊಯ್ಯುತ್ತೇವೆ. ಅವುಗಳಿಗೆ ತರಬೇತಿ ನೀಡಲಾಗಿದೆ ಎನ್ನುತ್ತಾರೆ ಸಂಘಟಕರು. ಎಂಕ್ಲ ಏರ್ಲೆಗ್ ಸರ್ವಿಸ್ ಉಂಡು ಪಂಡ ಎಂಕ್ಲ ಏರ್ಲೆ ಗಾಡಿ ಹಿಡ್ಕೊಳೋದು ಮಸ್ತ್ ಅನುಭವ ಉಂಡು. ಅಂಚಾದುಪ್ಪನ ಎಂಕ್ಲೆ ದಾಲ ತೊಂದರೆ ಅಪ್ಪನ ಮಂಗ ಮತ್ತು ದಾಲ ಹೆಜ್ಜೆ ಎಂಕ್ಲೆ ಪಂಡ ಎಂಕ್ಲೆ ಏರ್ಲು ಪಂಡ ಜಸ್ಟ್ ಎಕ್ಸಾಂಪಲ್ ಪಂಡ ಬೈಂದೂರು ಹೊಡೆದು ಲೈಡೆ ಕಣಪೇರು ಏರ್ಲು ಕಣಪ್ಪ ಪಾರ್ವ ಮೆಡ್ಲಾಪ ಈತನ ದಾಲ ತೊಂದರೆ ಹೆಜ್ಜಿ ನಾನೆಲ್ಲ ತೊಂದರೆ ಆಪುಜಿ ದಾಂಡ ಎಂಕ್ಲೆ ಏರ್ಲೆ ಮಸ್ತ್ ಅನುಭವ ಉಂಡು ಕೊನೋದು. ಅಂಚಾದುಪ್ಪನ ಮೈಸೂರು ದಾಲ ಕೊನಪ್ಪನ ಎಂಕ್ಲೆ ದಾಲ ಮಾರಿ ಬಂಗದ ವಿಷಯ ಆಯ್ತು. ಎಂಕುಲು ಪಂಡ ಎಂಕ್ಲೆ ಎಲೆಯಲ್ಲಿ ಏರ್ಲೇನು ಕೊನಪುಜ ಎಂಕ್ಲೆ ಏರ್ಲು ಗಾಡಿ ಹಿಡ್ಬೋದು ಅಭ್ಯಾಸ ಎತ್ತಿನ ಏರ್ಲೇನು ಮಾತ್ರ ಕೊನಪುನ ಎಂಕುಲು ಒಂಜಿ ಫ್ರೆಂಡ್ಸ್ ಹಾಕಲು ಗಿಡವನು ಎಂಕ್ಲ ಟೀಮ್ದು ಸ್ಪೆಷಲ್ ದಾದ ಪಂಡ ಎಂಕ್ಲು ಏರೆಗಳಾದ ಕಾತು ಕುಲ್ಲೋಡು ನಿಜ್ಜಿ ಪಂಡ ಎಂಕ್ಲೆ ಏರು ಬುಡ್ಪ ಎಂಕ್ಲೆ ನನ್ನೇ ಜವನೇರು ಏರು ಗಿಡಪ್ಪೇರು ಎಂಕ್ಲೆ ಕಟ್ಟುವ ಬೇತಾಗ ಅವಲಂಬಿತವಾದ ಎಂಕುಲು ಏರೆಗ್ಲ ಇಜ್ಜ ಅಂಚಾದುಪ್ಪನಾಗ ಎಂಕ್ಲೆ ತೊಂದರೆ ಇಜ್ಜಿ ಎಂಕ್ಲೆ ಎಂಚ ಪಾತಿರ್ನಲ್ಲ ಎಂಕ್ಲೆಗೆ ಒಟ್ಟಾದ ಬೋಪ ಎಂಕುಲು ಪಡುಸಾಂತೂರು ರಾಮ ಪೂಜಾರ್ಲೆ ನೇರು ಗಿಡವ ಬೊಕ್ಕ ಇತ್ತ ಒಂಜಿ 2 ವರ್ಷದ ಬೊಕ್ಕ ಒಂಜಿ ಎರ್ಮಾಲ್ ಪುಚ್ಚೊಟ್ಟು ಲೋಕಾಯ ಶೆಟ್ರನ ಬಾಲಚಂದ್ರ ಲೋಕಾಯ ಶೆಟ್ರನ ಪುದಾಡು ಗಿಡ ತೊಂದಿಲ್ಲ ಸ್ವಂತ ಬುದ್ಧಿವಂತಿಕೆಡು ಪಂಡ ಎಂಕ್ಲನೇ ಏರುಟ್ಟು ಎಂಕ್ಲನೇ ಏರುತ್ತ ಪಿರೌಡು ಪಾಡ್ದು ಅಂಚ ಇರೆಗ್ ಏರುತೊಟ್ಟಿಗೆ ಪಾಡ್ದು ಕಲ್ದಿನಿ ಬೊಕ್ಕ ದತ್ತದ ಪತ್ತದ ಅನುಭವ ಎತ್ತಿನ ಮಾತ್ರ ಇರೆಗ್ ಪಾರ್ ರ್ಯಾಪ್ ಈತ ಎಂಕ್ಲ ಪಾರೋಲಿ ಅರೆಗ್ಲ ಪಾರೋಲಿ ಅಣ್ಣ ಪೂರೆರೆಗ್ಲ ಪಾರ್ ರ್ಯಾಪುಜಿ ಪಂಗೋಣ್ ಪಂಡ ಆಯ್ತ ಇರೆಗ್ ಟ್ರಿಕ್ಸ್ ಬೋರ್ಡು. ಮೈಸೂರು ಕಂಬಳ ನಡೆದಿದ್ದರೂ ನಿರಾಸೆ ಇಲ್ಲ ಎನ್ನುವ ಈ ಯುವ ತಂಡ ಮುಂದಿನ ಕಂಬಳ ಋತುವಿನತ್ತ ಈಗಿನಿಂದಲೇ ಸಿದ್ಧತೆ ನಡೆಸುತ್ತಿದೆ. ಹೊಸ ಕೋಣಗಳನ್ನು ಬೆಳೆಸಿ ತರಬೇತಿ ನೀಡಿ ಕಂಬಳ ಗದ್ದೆಗೆ ಪರಿಚಯಿಸುವ ಕಾರ್ಯವು ನಿರಂತರವಾಗಿ ಸಾಗುತ್ತಿದೆ. ಕರಾವಳಿಯ ಜಾನಪದ ಕ್ರೀಡೆಯಾದ ಕಂಬಳವನ್ನು ರಾಜ್ಯದ ಬೇರೆ ಭಾಗಗಳಿಗೂ ಕೊಂಡೊಯ್ಯುವ ಕನಸಿನೊಂದಿಗೆ ಈ ಯುವಕರು ಕೋಣಗಳನ್ನು ಸಜ್ಜುಗೊಳಿಸಿದ್ದಾರೆ.
ಮೈಸೂರು ದಸರಾ ಕಂಬಳಕ್ಕೆ ಅವಕಾಶ ಸಿಕ್ಕರೆ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆಯ ವೈಭವ ಮತ್ತಷ್ಟು ವಿಸ್ತರಿಸಲಿದೆ ಎಂಬುದು ಇವರ ಆಶಯ. ಇವರ ಈ ಸಾಧನೆಗೆ ನಮ್ಮದೊಂದು ಸಲಾಂ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24/7 ಉಡುಪಿ.